ಶ್ರೀ ಚಿತ್ರಾಪುರ ದುರ್ಗಾಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಚಿತ್ರಾಪುರ ಇದರ ವತಿಯಿಂದ ಶ್ರೀ ಕ್ಷೇತ್ರ ಚಿತ್ರಾಪುರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸೇವೆಗಳ ಪೂರ್ವಭಾವಿಯಾಗಿ ಚಿತ್ರಾಪುರ ಮಠದ ಶ್ರೀ 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 ವಿದ್ಯೇಂದ್ರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ಆರಂಭವಾಗಿದ್ದು ಮುಂದುವರಿದ ಭಾಗವಾಗಿ ಕುಡುಪು ಶ್ರೀ ನರಸಿಂಹ ತಂತ್ರಿಗಳ ಮುಂದಾಳತ್ವದಲ್ಲಿ ಕುಡುಪು ಶ್ರೀ ಕೃಷ್ಣರಾಜ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಶ್ರೀದೇವರಿಗೆ ಅನುಜ್ಞಾ ಕಲಶ ವಿಧಿ ಹಾಗೂ ಪರಿವಾರ ದೇವರುಗಳು ಸಂಕೋಚ ಪ್ರಕ್ರಿಯೆ ಮತ್ತು ಶ್ರೀ ಚಂಡಿಕಾಯಾಗ ಜರುಗಿತು. ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿತು. ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳ ಉಪಸ್ಥಿತಿಯಲ್ಲಿ ಚಂಡಿಕಾಯಾಗ ಹಾಗೂ ಇತರ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಸಮಿತಿಯ ಸಂಚಾಲಕರಾದ ಉಮೇಶ್ ಟಿ ಕರ್ಕೇರಾಪುರು, ಮುಂಬರುವ ಮಾರ್ಚ್ 30ರಂದು ಬೆಳಗ್ಗೆ ಶ್ರೀ ಗಣಪತಿ ದೇವರು ಮತ್ತು ಶ್ರೀ ಧರ್ಮಶಾಸ್ತ್ರ ದೇವರು ಶ್ರೀ ಧೂಮಾವತಿ ದೈವದ ಬಾಲಾಲಯ ಪ್ರತಿಷ್ಠೆ ನಡೆಯಲಿದೆ. ಏಪ್ರಿಲ್ 6ರ ಬುಧವಾರ ಪ್ರಾತಃ ಗಂಟೆ 9:30ರ ನಂತರ ಒದಗುವ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ದೇವಳದ ನೂತನ ಶಿಲಾಮಯ ಸುತ್ತುಪೌಳಿಯ ಶಿಲಾನ್ಯಾಸ, ಶ್ರೀ ಗಣಪತಿ ಮತ್ತು ಶ್ರೀ ಧರ್ಮಶಾಸ್ತ್ರ ದೇವರುಗಳ ನೂತನ ಶಿಲಾಮಯ ಗರ್ಭಗೃಹಗಳ ಶಿಲಾನ್ಯಾಸ ಮತ್ತು ನೂತನ ಧ್ವಜಸ್ತಂಭದ ತೈಲಾದಿವಾಸ ನೆರವೇರಲಿದೆ. ಮಾರ್ಚ್ 31 ಮತ್ತು ಏಪ್ರಿಲ್ 1ರಂದು ಶ್ರೀ ದೇವಳದ ಜೀರ್ಣೋದ್ಧಾರದ ಅಂಗವಾಗಿ ಕರ ಸೇವೆಯು ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ. ನೂತನ ಧ್ವಜಸ್ತಂಭದ ತೈಲಾದಿವಾಸಕ್ಕೆ ಎಣ್ಣೆಯನ್ನ ನೀಡುವ ಭಕ್ತರು ಕಡ್ಡಾಯವಾಗಿ ಶ್ರೀ ಕ್ಷೇತ್ರ ಜೀರ್ಣೋದ್ಧಾರ ಕಾರ್ಯಾಲಯದಲ್ಲಿ ಎಣ್ಣೆಯನ್ನ ಖರೀದಿಸಿ ಅರ್ಪಣೆ ಮಾಡಬೇಕು ಎಂದು ವಿನಂತಿಸಿದರಲ್ಲದೆ ಸರ್ವ ಭಕ್ತರ ದಾನಿಗಳ ಸಹಕಾರದಲ್ಲಿ ದೇವರ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿದೆ ಎಂದರು. ನಮ್ಮ ಧ್ವಜಸ್ತಂಭ ಪ್ರಥಮವಾದ ಧ್ವಜಸ್ತಂಭ ಅನ್ವೇಷಣೆ ಮಾಡ್ತದೆ 2 ತಿಂಗಳು ಮುಟ್ಟ ಅವು ತಿಕ್ಕಂದ ಆ ಕಾರಣ ಐತೆ ಎಂಗಲೆ ಬೇತ ಮರ ತಿಕ್ಕೊಂಡು ಆಂಡ ಮೂಲು ತೆಕ್ಕಿದ ಮರನೇ ಬೋಡು ಅಂಟಿನ ಒಂದೇಟು ದೇವಿನ ಸ್ಥಳ ಆವುಡು ಅಂಟ ಇರಾದ ಆ ಪ್ರಕಾರ ಎಂಗಲೆ ಮರ ತಿಕ್ಕೊಂಡು ಆ ಮರನು 5 ದಿನೊಟ್ಟು ತಂತ್ರಿಲು ಅಂಚೆನೆ ಸ್ವಾಮಿಲು ಮುಲ್ತ ಅರ್ಚಕರು ಕಾರ್ತಿಕ್ ಪೂರ ಹೋದು ಅವ್ರು ಪೂಜೆ ಮಲ್ತದು 5 ದಿನೊಟ್ಟೆ ಅವೇನು ವಿಜೃಂಭಣೆ ನಂದನ ದೇವಸ್ಥಾನ ನೋಡಿದು ಇಡಕ್ಕೆ ಅಂತದ್ದು ಅವು ಆತು ಪೊರ್ಲುಂಡ ಪೂತಲಕ ಬೈದನು ಅಂಚೆ ಅದು ಭಾರಿ ಸಂತೋಷ ಅಂಡು ಆ ಕೊಡಿಮರ ಬತ್ತಿ ಪಕ್ಕ ಇಂಥ ಪ್ರಕ್ರಿಯೆ ಸ್ಟಾರ್ಟ್ ಅಂಡು ಐಟು ಪಕ್ಕ ನಮ್ಮ ಶಿಲಾಮಯ ಕಲ್ಲು ಅಂಚೆನೆ ಪೂರ್ತಿನ ಮರ ಐಕ್ ಕೊಡಿದ ಸಾಮಗ್ರಿ ಮತ್ತು ಬರ ಸ್ಟಾರ್ಟ್ ಅಂಡು ಭಕ್ತರು ಅಗನಗನ ದೇಣಿಗೆನು ಎಡ್ಡ ರೀತಿ ಸಹಕರಿಸಿದ್ದು ಆ ದೇಣಿಗೆ ಕೊರಿಯರು ಆ ದೇಣಿಗೆ ಹತ್ರ ಸಾಧಾರಣ ಕೆಲವರು ಅರ್ಧರ್ಧ ವಾಸಿಯಲ್ಲ ಪಂತಿನ ಪಾತ್ರ ಒಟ್ಕೊಂತೀರು ಅಂಚೆನೆ ದುಮ್ಮುಗಾವಿನ ಪೂರ್ಣ ಭರವಸೆಯನ್ನು ಕೊಡ್ತೀರಿ. ಐಟು ಪಕ್ಕ ಭಕ್ತರ ಕೈತಲ್ಲಿ ಎಲ್ಲಂಜಿ ಇಂದ ದಿನೊಟ್ಟು ಚಂಡಿಕೆ ಆಗ ಆಪರವಾದ ಐಟು ಪಕ್ಕ ಎಲ್ಲ ದಿನೊಟ್ಟು ನಮ್ಮ ಬಾಲಾಯ ಪ್ರತಿಷ್ಠೆ ಎಲ್ಲಂಜಿ ಕರಸೇವೆ 31 ಕರಸೇವೆ ಅಂಚೆ 1 ಕರಸೇವೆ ಅಂಟಿನ ಒಂದು ನಿರ್ಧಾರವನ್ನು ಮಲ್ದ ಅಂಚೆ ಅದು ಇನಿಮುಟ್ಟ ದೇರು ಭಕ್ತರು ಮೆಕ್ಕ ಸಾಕಸಿಯರ ಅಕಲ್ ಮಾತೆಲ್ಲ ಬರ್ತದೆ ದೇವಿನ ಕೃಪೆ ಪಾತ್ರ. ಸಮಿತಿ ಅಧ್ಯಕ್ಷರಾದ ಕೇಶವ್ ಸಾಲಿಯನ್ ಬೈಕಂಪಾಡಿಯವರು ಮಾತನಾಡಿ, ಮಾರ್ಚ್ 31ರಂದು ಭಕ್ತಾದಿಗಳು ಒಟ್ಟಾಗಿ ಕರ ಸೇವೆ ಮಾಡಲಿದ್ದಾರೆ. ಮೇ 13ರಂದು ಪಾದುಕಾನ್ಯಾಸ ನಡೆಯಲಿದೆ. 1 ವರ್ಷದ ಒಳಗಾಗಿ ಜೀರ್ಣೋದ್ಧಾರ ಪ್ರಕ್ರಿಯೆ ಮುಗಿಸುವ ಸಂಕಲ್ಪ ತೊಡಲಾಗಿದೆ. ಭಕ್ತಾದಿಗಳ ಸಹಕಾರ ಸದಾ ನಮ್ಮೊಂದಿಗಿದೆ ಎಂದು ಹೇಳಿದರು. ಶಿಲಾಮಯದ ಬೋಡಾಪಿನ ಸಾಮಾನು ಪೂರ ಬೈದನು ಪೂರ ಭಕ್ತಾದಿನಕ್ಕೆಲ್ಲ ಪೂರ್ಣ ಪ್ರಮಾಣ ಅಕನ ಭಾರಿ ಭಕ್ತಿಡು ಅಕನ ದೇಣಿಗೆಯನ್ನು ಕೊರೊಂದುಲ್ಲೇರು ದೇಣಿಗೆ ఒక ಕೆಲವರು ದೇಣಿಗೆ ಕೊರ್ಪಿನೆಲ್ಲ ಕೆಲವು ಯೋಜನೆಯನ್ನು ಆಕಲಕ್ಕೆ ವಹಿಸೊಂದು ಕೆಲವು ಸಮಿತಿ ದಾಖಲ ಸಮೇತ ಆಕನ ಒಂದು ದೇಣಿಗೆ ವಹಿಸೊಂದು ಕೊರ್ಪ ಹಂಪಿನ ಅಭಯವನ್ನು ಕೊಡ್ತಾರೆ. ಅವೇ ಪ್ರಕಾರ ಬೋಡ ಹೆಂಚಿನ ಶಿಲಾಮಯದ ಪೂರ ಶಿಲೆ ಕಲ್ಲಲ್ಲಿ ಮಾತ್ರ ಬತ್ತದ ಕೂರ್ದನು ಐತ ಪರವಾದ ಎಂಕ್ಲು ಮುರಣಿ ನನ್ನವರ ಪ್ರಾಯಶ್ಚಿತ್ತ ಹೋಮನ್ ಪೂರ ಮಲ್ತದಾದ ಮುರಣಿ 25 ತಾರೀಕು ದಾನಿ ಒಂಜಿದಿಂದ ಅಷ್ಟಮ ತಾಂಬೂಲ ಪ್ರಶ್ನೆ ಎಲ್ಲ ದಿಯ ಪಕ್ಕ 26ನೇ ತಾರೀಕು ದಾನಿ ಸಮಿತಿದ ಪರವಾದ ಒಂಜಿ ರಂಗ ಪೂಜೆನ ಮಲ್ತ 27ನೇ ತಾರೀಕು ದಾನಿ ವಾಸ್ತು ರಕ್ಷಕನ ಪೂಜೆನ ಮತ್ತು ಮಲ್ತದ್ದು ಕೋಡೆ 28ನೇ ತಾರೀಕು ದಾನಿ
ದುರ್ಗಾ ಸಪ್ತಶತಿ ಪಾರಾಯಣ ಅಂಚನೆ ಇನಿ 29 ತಾರೀಕು ನಮ್ಮ ಸಮಿತಿದ ಪರವಾದ ಚಂಡಿಕಾಯಾಗ ಅಂಚನೆ ಕ್ಷಲನಾದಿ ಬಿಂಬಶುದ್ಧಿ ರಕ್ಷೋಗ್ನ ಹೋಮ ಅರುಜ್ಞಾ ಕಲಶ ಪೂರಮ ಅವ ನಡತೊಂದುಂಡು ಎಲ್ಲೆ ಬಾಲಾಲಯ ಪ್ರತಿಷ್ಠೆ ಮಾತ ಮಲ್ತದ್ದು ಈ ಸುತ್ತುಪೌಳಿನ ಈರ್ಪಣಂಚಿನ ಒಂಜಿ ವ್ಯವಸ್ಥೆಯನ್ನು ಮಲ್ತೊಂದುಲ್ಲ. ಚಂಡಿಕಾ ಯಾಗದ ಸಂದರ್ಭದಲ್ಲಿ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.